ಮೂಡಿಸುವ ಸಲುವಾಗಿ ನೆಲ್ಯಾಡಿ ಬೆತನಿ ಜ್ಞಾನೋದಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಲಾ ಮಂತ್ರಿಮಂಡಲದ ಚುನಾವಣೆ ನಡೆಯಿತು. 2022-23ನೇ ಸಾಲಿನ ಈ ಶಾಲಾ ಮಂತ್ರಿಮಂಡಲ ಚುನಾವಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಮಂಡಲ ರಚನೆಯ ಪರಿಕಲ್ಪನೆ ಮೂಡಿಸುವ ರೀತಿಯಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ಮತದಾನದ ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸುವ ಸಲುವಾಗಿ ಬ್ಯಾಲೆಟ್ ಪೇಪರ್ ಮತ್ತು EVM ಯಂತ್ರದ ಮೂಲಕ ಈ ಮತದಾನ ನಡೆಯಿತು. ಮತದಾನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಹಾಗೂ ಮತ ಹಾಕುವ ರೀತಿ, ಮತ ಎಣಿಕೆಯ ಪ್ರಕ್ರಿಯೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ಶಾಲಾ ಪ್ರಿನ್ಸಿಪಾಲ್ ರೆವರೆಂಡ್ ಫಾದರ್ ಥೋಮಸ್ ಬಿಜಿಲಿ ಹಾಗೂ ಶಾಲಾ ಶಿಕ್ಷಕರು ಮಕ್ಕಳಿಗೆ ಅರಿವು ಮೂಡಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಸಹಕರಿಸಿದರು. ಶಾಲಾ ಪ್ರಧಾನಮಂತ್ರಿಯಾಗಿ 210 ಮತಗಳೊಂದಿಗೆ ರಾಯಲ್ ಬಿನಾಯ್ ಆಯ್ಕೆಯಾದರೆ 158 ಮತಗಳೊಂದಿಗೆ ಜೀನಾ ಎಕೆ ಗೃಹ ಮಂತ್ರಿಯಾಗಿ ಆಯ್ಕೆಯಾದರು. ಇನ್ನುಳಿದಂತೆ 9 ಮಂತ್ರಿಗಳ 16 ಮಂದಿ ಮಕ್ಕಳು ಮಂತ್ರಿಮಂಡಲ ರಚನೆಯಲ್ಲಿ ಪಾಲ್ಗೊಂಡರು. Seven, 8.